ಎಲ್ಲಿ ಹೋದ್ರು ಏನಂತ ಗೊತ್ತಿಲ್ಲ, ಎಲ್ಲಿ ಅಂತ ಹೇಳಿಲ್ಲ, 2 ದಿವಸ ಬೇಕಂತ ಹೇಳಿದರು. ಪ್ರೀತಿಯ ಕಾರ್ ಅದು ಮಕ್ಕಳಿಗೆ. ಇದು ಇನ್ಸಿಡೆಂಟ್ ಆಗಿ 1 ಗಂಟೆ ಆಗಿ ಅಲ್ಲೋದು 2:25 ನಾನು ನಿಮ್ಮ ಮಸೀದಿಯಲ್ಲಿದ್ದೆ ಶುಕ್ರವಾರ. ಆವಾಗ ತುಮಕೂರು DSP ಅವರು ಫೋನ್ ಮಾಡಿದ್ರು. ನಿಮ್ಮ ಕಾರ್ ನಂಬರ್ ಎಲ್ಲ ಕೇಳಿದರು, ಹೇಳಿದೆ. ನನ್ನ ಕಾರ್ ಮಾತ್ರ ತಗೊಂಡು ಎಲ್ಲ ಹೇಳಿದ್ರು. ತುಂಬ ಒಳ್ಳೆಯವರು ಹಾಗೆ ಪ್ರಿನ್ಸಿಪಲ್ ಕೊಟ್ಟ, ತುಂಬ ಒಳ್ಳೆಯವರು ಅಂತೇಳಿ ಪ್ರಿನ್ಸಿಪಲ್ ಕೊಟ್ಟ, ತುಂಬ ಒಳ್ಳೆಯವರು. ನಾವು 45 ದಿವಸ ವ್ಯಾಪಾರ ಮಾಡಿದವರು, ಲಿಂಬೆಹಣ್ಣು ವ್ಯಾಪಾರ ಮಾಡಿದವರು, ಇಡೀ ಬೆಳ್ತಂಗಡಿ ತಾಲೂಕು ಗೊತ್ತು ನಾವೆಂಥವ್ರು ಅಂತೇಳಿ. ಆ ಬಿಸಿಲಿಗೆ ರೋಡಲ್ಲಿ ನಿಂತು ವ್ಯಾಪಾರ ಮಾಡಿದವರು ನಾನು. ಇಡೀ ಮುಸ್ಲಿಂ ಸಮುದಾಯಕ್ಕೆ ನೋವಾಗಿದೆ ಇದು ಕೊಳೆ ಆಗಿದ್ದು. ತುಂಬ ಬೇಜಾರಾಗಿತ್ತು, ತುಂಬ ಬೇಜಾರಾಯಿತು. ಯಾಕೆಂದರೆ ಈ ಥರ ಆಗಬಾರ್ದು, ಯಾರಿಗಾಗಬಾರ್ದು, ಅದು ಮುಸ್ಲಿಂ ಅಂತೇಳಿ ಯಾರಿಗಾಗಬಾರ್ದು. ತುಮಕೂರಿನಲ್ಲಿ ನಡೆದಂತಹ ಟ್ರಿಬಲ್ ಮರ್ಡರ್, ದಾರುಣ ಹತ್ಯೆ, ಅದು ಕೂಡ ಕೊಂದು ಇಬ್ಬರನ್ನ ಡಿಕ್ಕಿಯಲ್ಲಿಟ್ಟು ಒಬ್ಬರನ್ನು ಸೀಟ್ನಲ್ಲಿ ಮಲಗಿಸಿ ಬೆಂಕಿ ಕೊಟ್ಟು ಕೊಂದಂಥ ಕುಚ್ಚಂಗಿಕೆರಲಾದಂಥ ಘಟನೆ. ಈ ಘಟನೆ ನಂತರ ಕಾರು ಎಕ್ಸ್ಪ್ರೆಸ್ಸು, ಆ ಕಾರ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ರಫೀಕ್ ಅವರು ಮದ್ದಡ್ಕದಲ್ಲಿದ್ದಾರೆ. ರಫೀಕ್, ಈ ಕಾರು ನಿಮ್ಮದು ಅಲ್ವಾ? ನಿಮ್ಮಲ್ಲಿಂದ ಕಾರು ಏನು ಅಂತ ಹೇಳಿ ತೆಗೆದುಕೊಂಡು ಹೋದ್ದು, ಯಾರು ತಗೊಂಡೋದ್ದು? ಇಸಾಕ್ರವರು ತಾರೀಕು 9/3/2024 ಮಾರ್ಚ್ ಶನಿವಾರದಂದು ನನ್ನ ಗಾಡಿ 2 ದಿವಸಕ್ಕೆ ಬೇಕಂತ ಪರಿಚಯದಲ್ಲಿ ತಗೊಂಡು ಹೋದರು. ಪರಿಚಯಿಸ್ತಾರೆ ಅವರು, ಬೇರೆನಲ್ಲ. ಎಲ್ಲಿಗೆ ಹೋಗ್ತಿ ಹೇಗೆ ಏನಂತ ಹೇಳಿಲ್ಲ ನನ್ನಲ್ಲಿ. ಈಗ 2 ದಿವಸ ಬರ್ತಂತ ಹೇಳಿ ಹೋಗಿದ್ದಾರೆ. 2 ದಿವಸ ಹೌದು. ಹಿಂದೆ ಸಹ ಕೊಡ್ತಾ ಇದ್ದೆ. 2-3 ದಿವಸ ಕೊಟ್ಟಿದ್ದೀರಿ, ಅದರಲ್ಲೇ ಹೋಗ್ತಾ ಇದ್ರು. ಹೌದೌದು. ಓಕೆ. ಈಗ ಅವರು ಎಲ್ಲಿ ಹೋದ್ರು ಏನೂ ಗೊತ್ತಿಲ್ಲ ನಿಮಗೆ? ಎಲ್ಲಿ ಹೋದ್ರು ಏನಂತ ಗೊತ್ತಿಲ್ಲ, ಎಲ್ಲಿ ಅಂತ ಹೇಳಿಲ್ಲ, 2 ದಿವಸ ಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾನು ಕೊಟ್ಟಿದ್ದೆ. ಮತ್ತೆ ಹೋಗಿ 13 ದಿವಸ ಆಯಿತು. ಒಂದು 2-3 ಸಲ ಕಾಲ್ ಮಾಡಿದ್ದಾರೆ. ಇದು ಇನ್ಸಿಡೆಂಟ್ ಆಗುವ ಶುಕ್ರವಾರ ಆಗಿದ್ದಲ್ಲ, ನನಗೆ ಗುರುವಾರ 7:30 ಗಂಟೆಗೆ ಕಾಲ್ ಮಾಡಿದ್ದಾರೆ. ನಾಳೆ ಬರ್ತೇನೆ ರಫೀಕ್, ಏನು ಇದು ಮಾಡಬೇಡ ಆಮೇಲೆ ಹೇಳಿದೆ. ಓಕೆ. ನೀನು ಬಾಡಿಗೆ ರೂಪದಲ್ಲಿ ಕೊಟ್ಟದ್ದು? ಇಲ್ಲ, ಬಾಡಿಗೆ ಅಲ್ಲ, ಪರಿಚಯ ಪ್ರಿನ್ಸಿಪಲ್ ಕೊಟ್ಟದ್ದು 2 ದಿವಸಕ್ಕಂತ. ಎಷ್ಟು ಸಮಯದ ಪರಿಚಯ? ಒಂದಿಷ್ಟೇ, ನನಗೊಂದು 5-6 ತಿಂಗಳಷ್ಟೇ. ಇಲ್ಲಿ ಅವ್ರು ಬಂದು 2 ವರ್ಷ ಆಗಿದೆ ಅಷ್ಟೇ ಇಲ್ಲಿಗೆ ಬಂದು. ಹೌದೌದು. ನಿಮಗೇನಾದರೂ ಕ್ಲೂ ಇತ್ತಾ ಇವರೇನಾದರೂ ಇಂಥದ್ದು? ಅದೇನಿಲ್ಲ, ಅದು ನನಗೆ ಅದು ಇದೇ ಇಲ್ಲ. ನನ್ನ ಕಾರ್ ಮಾತ್ರ ತಗೊಂಡು ಎಲ್ಲ ಹೇಳಿದ್ರು. ತುಂಬ ಒಳ್ಳೆಯವರು ಹಾಗೆ ಪ್ರಿನ್ಸಿಪಲ್ ಕೊಟ್ಟ, ತುಂಬ ಒಳ್ಳೆಯವರು ಅಂತೇಳಿ ಪ್ರಿನ್ಸಿಪಲ್ ಕೊಟ್ಟ, ತುಂಬ ಒಳ್ಳೆಯವರು. ನಾವು 45 ದಿವಸ ವ್ಯಾಪಾರ ಮಾಡಿದವರು, ಲಿಂಬೆಹಣ್ಣು ವ್ಯಾಪಾರ ಮಾಡಿದವರು, ಇಡೀ ಬೆಳ್ತಂಗಡಿ ತಾಲೂಕು ಗೊತ್ತು ನಾವೆಂಥವ್ರು ಅಂತೇಳಿ. ಆ ಬಿಸಿಲಿಗೆ ರೋಡಲ್ಲಿ ನಿಂತು ವ್ಯಾಪಾರ ಮಾಡಿದವರು ನಾನು. ನಿಮಗೆಲ್ಲ ಗೊತ್ತು. ನನ್ನ ದುಡ್ಡು ಕತ್ಕೊಂಡು ಹೋದರು, ನಾನು ಅವನನ್ನು ಹಿಡ್ಕೊಂಡೆ. ನಿಮಗೆಲ್ಲ ಗೊತ್ತಿಲ್ವಾ? ಇನ್ನು ಎಷ್ಟು ಮಾತಾಡಲಿಕ್ಕಿಲ್ಲ, ಯಾಕೆ ನಾವು ಸುಮ್ಮನೆ ಇದ್ದಿದ್ದು. ಫ್ರೆಂಡ್ಶಿಪ್ ಹೋಗಿ ಈ ಥರ ಆಯಿತು. ಈಗ ಫ್ರೆಂಡ್ಶಿಪ್ಪು ಅನ್ನುವಂಥದ್ದು ಈ ಥರ ಆಯಿತು. ನೀವು ಮೊನ್ನೆ ತುಮಕೂರಿಗೆ ಹೋದ್ರಾ? ಹೋಗಿದ್ದೆ. ಕಾರ್ ನೋಡಿದಾಗ ಏನು ಅನಿಸ್ತು? ಬಹಳ ಬೇಸರ ಆಯಿತು. ಕೊಟ್ಟು ಮೋಸ ಫ್ರೆಂಡ್ಶಿಪ್ ಅಂತೇಳಿ. ಈಗ ಒಂದು ಎಲ್ಲಿ ಮೊಹಮ್ಮದ್ ಅವರು ನಿಮ್ಮ ಬ್ರದರ್ ಕಾರ್ ಕೊಟ್ಟ ನಂತರ ಮನೆಯವರು ಏನು ಹೇಳಿದರು? ಯಾರ ಮನೆಯವರು? ನಿಮ್ಮ ಮನೆಯವರು ಏನಂತ ಹೇಳಿದ್ರಿ? ತುಂಬ ಬೇಜಾರಾಯಿತು. ತುಂಬ ಬೇಜಾರು. ಇದೆಲ್ಲ ನಮಗೆ ಬೇಕಿತ್ತು ಅಂತ ಇದೆಲ್ಲ ಬೇಕೇ ನಮಗೆ. ನಾವು ಕಷ್ಟಪಟ್ಟು ದುಡಿಯುವವರು, 45 ವರ್ಷ ವ್ಯಾಪಾರ ಮಾಡಿದವರು, ಇಡೀ ಬೆಳ್ತಂಗಡಿ ತಾಲೂಕು ಗೊತ್ತು ನಮ್ಮ ಬಗ್ಗೆ ನಾವೆಂಥವ್ರು ಅಂತೇಳಿ. ನಾವು ಮರ್ಯಾದೆಗೋಸ್ಕರ ಬದುಕೋರು. ಇನ್ನೊಬ್ಬರ ದುಡ್ಡು ಆಸೆ ಪಟ್ಟವರಲ್ಲ. 1 ರೂಪಾಯಿದ್ದು ನಾವು 10 ರೂಪಾಯಿ ಒಬ್ಬರಿಗೆ ಕೊಡ್ತೇವೆ. ಈಗ ಇಲ್ಲಿ 10 ರೂಪಾಯಿ ಇನ್ನೊಬ್ಬರಿಗೆ ಕೊಡ್ತೇವೆ ಅಂಥವ್ರೆ ನಾವು. ನಿಮ್ಮ ಫ್ಯಾಮಿಲಿ ಯಾರು ಮನೆಯಲ್ಲಿ? 2 ಗಂಡು ಮಕ್ಕಳು, ಮಿಸ್ಸಸ್. ನಾವು ಮಿಸ್ಸಸ್ ಏನಾದರೂ ಕೊಟ್ಟು ಹೀಗಾಯಿತು ಅಂತ ಹೀಗೆಲ್ಲ ಇದು ಬೇಸರ ಆಯಿತು. ಮಕ್ಕಳಿಲ್ಲ, ಪ್ರೀತಿಯ ಕಾರ್ ಅದು ಮಕ್ಕಳಿಗೆ ಪ್ರೀತಿ ಕಾರ್. ಈಗ ಹೇಗೆ ಅದರಲ್ಲಿ ಇನ್ಶೂರೆನ್ಸು, ಡಾಕ್ಯುಮೆಂಟ್ಸು ಅದೆಲ್ಲ ಕ್ಲಿಯರ್ ಇದೆ? ಎಲ್ಲ ಕ್ಲಿಯರ್ ಇದೆ. ಏನು ಕಂಪನಿ ಹತ್ರ ಮಾತಾಡಿದ್ರ? ಮಾತಾಡಿದೆ. ನಾನು ಇನ್ಶೂರೆನ್ಸ್ ಇದು ಮಾಡ್ತೇನಲ್ಲ, ಸಾದಿಕ್ ಅಂತ ಇದ್ದಾರೆ, ಅಲ್ಲಿ ಮಾತಾಡಿದೆ. ಒಂದು ಬರುತ್ತೆ ಕಾರಲ್ಲಿ? ಬರುತ್ತೆ. ಪೊಲೀಸ್ನವರು, ನೀವು ತುಮಕೂರಿಗೆ ಹೋದ್ರಿ, ಪೊಲೀಸ್ನವರು ಏನಂದರು? ಏನು ವಿಚಾರಣೆ ಮಾಡಿದ್ರು? ಅಲ್ಲಿ ನಂದು ಎಲ್ಲ ಕೇಳಿದ್ರು, ಇದು ಕೇಸ್ ವಿಷಯ, ಇದು ಕಾರಿದ ವಿಷಯ ಎಲ್ಲ. ನಾನು ಎಲ್ಲ ಮಾಹಿತಿ ಕೊಟ್ಟೆ. ಎಲ್ಲ ಮಾಹಿತಿ ಕೊಟ್ಟರೆ ಈಗ ನಿಮ್ಮ ಕಾರಿನಲ್ಲಿ ಆ 3 ಜನನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಕೇಳಿದಾಗ ಶಾಕ್ ಆಗಲಿಲ್ವಾ? ತುಂಬ ಶಾಕ್ ಆಯಿತು. ತುಮಕೂರಿಂದ ಕಾಲ್ ಬಂತು. ಇದು ಇನ್ಸಿಡೆಂಟ್ ಆಗಿ 1 ಗಂಟೆ ಆಗಿ ಅಲ್ಲೋದು 2:25 ನಾನು ನಿಮ್ಮ ಮಸೀದಿಯಲ್ಲಿದ್ದೆ ಶುಕ್ರವಾರ. ಆವಾಗ ತುಮಕೂರು DSP ಅವರು ಫೋನ್ ಮಾಡಿದ್ರು. ನಿಮ್ಮ ಕಾರ್ ನಂಬರ್ ಎಲ್ಲ ಕೇಳಿದರು, ಹೇಳಿದೆ. ನಂದು ನೇಮ್, ತಂದೆ ನೇಮ್ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೆ. ಕಾರ್ ನಿಮ್ಮದು ಯಾವುದು? ಹೀಗೀಗೆ ಇದೆ ಹೇಳಿದರು. ತುಂಬ ಶಾಕ್ ಆಯಿತು ಸರ್. 3 ಬಾಡಿ ಇದೆ, ನಿಮ್ಮ ಕಾಲ್ ಬ್ಲಾಸ್ಟ್ ಆಗಿದೆ ಹಾಗೆ ಅಂತ ಹೇಳಿದರು. ಮತ್ತು ಅವ್ರದ್ದೆಲ್ಲ ಇಸಾಕ್ ಅವ್ರ ನಂಬರ್ ಕೇಳಿದರು, ಕೊಟ್ಟೆ.
ಅವರ ಮನೆಯವರೇ ಮುಟ್ಟಿಸ್ಲಿಕ್ಕೆಲ್ಲ. ಇಶಾಕ್ ಅವರು ಈ ಹಿಂದೆ ನಿಮ್ಮ ಕಾರ್ ತಗೊಂಡು ಹೋಗಿದ್ದಾರೆ? 1-2 ಸಲ ತೆಗೆದುಕೊಂಡಿದ್ದಾರೆ. ಹೌದು. ಅವ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ನಿಮಗೆ ಅರಿವಿತ್ತಾ? ಯಾರ್ದು? ಅವರು ಮತ್ತೆ ತುಮಕೂರಿನವರು? ಅದೇನಿಲ್ಲ, ಯಾವುದು ಮಾಹಿತಿಗಳಿಲ್ಲ ಅಂತ ಯಾವುದೇ ಇದೆ ಇಲ್ಲ ನಮಗೆ, ಯಾವುದೇ ಟಚ್ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಇಷ್ಟ ಆಯ್ತು. ನಾವು ಲಿಂಬೆಹಣ್ಣು ವ್ಯಾಪಾರ ಮಾಡೋದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ನಮಗೆ. ಲಿಂಬೆಹಣ್ಣು ವ್ಯಾಪಾರ ಮಾತ್ರ, ಬೇರೆ ಏನೂ ಗೊತ್ತಿಲ್ಲ ನಮಗೆ. ಈ ಇಡೀ ಮುಸ್ಲಿಂ ಸಮುದಾಯಕ್ಕೆ ನೋವಾಗಿದೆ ಇದು ಈ ಕೊಳೆ ಆಗಿದ್ದು. ತುಂಬ ಬೇಜಾರಾಗಿದೆ, ತುಂಬ ಬೇಜಾರಾಯಿತು. ಯಾಕೆಂದರೆ ಈ ಥರ ಆಗಬಾರ್ದು, ಯಾರಿಗಾಗಬಾರ್ದು. ಅದು ಮುಸ್ಲಿಂ ಅಂತೇಳಿ ಯಾರಿಗಾಗಬಾರ್ದು. ಈ ಥರ ತುಂಬ ನೋವಾಗಿದೆ ಇದು. ಮುಖ್ಯವಾಗಿ ರಫೀಕ್ ಅವರೇ, ಒಂದು ಈ ಘಟನೆಯ ನಂತರ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾಕೆಂತಂದರೆ ಒಂದು ಬಹಳ ದೊಡ್ಡ ಮಟ್ಟಿನ ಮೋಸ ಅವರನ್ನು ಮಾಡಿರೋದು ಅಲ್ವಾ? ಹೌದು ಸರ್. ಈ 3 ಜನರನ್ನು ಕೊಂದು, ನನ್ನ ಕಾರಲ್ಲಿ ಕೊಂದು ಸುಟ್ಟು ಹಾಕಿ, ಇದೊಂದು ಹೇಯ ಕೃತ್ಯ. ಇದನ್ನು ಎಲ್ಲ ಸಮಾಜ ಖಂಡಿಸಬೇಕು ಸರ್. ಇದನ್ನು ಬೆಳ್ತಂಗಡಿ ತಾಲೂಕು ಖಂಡಿಸಬೇಕು. ಯಾವುದು ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅವರು ಕಠಿಣವಾದ ಶಿಕ್ಷೆ ಅವರಿಗೆ ಆಗಬೇಕು. ಯಾಕೆಂತ ಹೇಳಿದರೆ ಇನ್ನು ಯಾರಿಗೂ ಆಗಬಾರ್ದು ಈ ಥರ ಇನ್ನು ಯಾರಿಗೂ ಆಗಬಾರ್ದು. ಯಾಕೆಂದರೆ ಇದು ತುಂಬ ಮೋಸ. ಎಲ್ಲ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಇದಕ್ಕೆ ಖಂಡಿಸಬೇಕು. ನಾನು ಇಷ್ಟು ಹೇಳೋಕ್ಕೆ ಬಲ್ಲೆ. ಇದು ರಫೀಕ್ ಅವರ ಮಾತು. ಆಘಾತದಲ್ಲೇ ಇದ್ದಾರೆ. ಯಾಕೆಂತಂದರೆ ಫ್ರೆಂಡ್ಶಿಪ್ಪಲ್ಲಿ ಕಾರ್ ಕೊಟ್ಟಿದ್ದೇವೆ, ಏಕಾಏಕಿ ತುಮಕೂರಿನಿಂದ ಕರೆ ಬರುತ್ತೆ, ನಿಮ್ಮ ಕಾರು ಕರಕಲಾಗಿದೆ ಮತ್ತು ಅದರಲ್ಲಿ 3 ಜನರನ್ನು ಸುಟ್ಟು ಹಾಕಲಾಗಿದೆ ಅಂತ. ಶಾಕ್ ಆಗುತ್ತೆ. ಜೊತೆಗೆ ಮಕ್ಕಳ ಫೇವ್ರೆಟ್ ಕಾರು ಕೂಡ ಅದಾಗಿತ್ತು, ಮನೆಯವರ ಫೇವ್ರೆಟ್ ಕಾರು ಕೂಡ ಅದಾಗಿತ್ತು. ಇದೆಲ್ಲವೂ ಕೂಡ ಇವರನ್ನು ಒಂದಷ್ಟು ವಿಚಲಿತರನ್ನಾಗಿ ಮಾಡಿರುವಂಥ ಈ ಸಂದರ್ಭದಲ್ಲಿ ನಾವು ಮಾತನಾಡಿಸಿದ್ದೇವೆ ಅವರನ್ನು. ಕಾರಣ ಇಷ್ಟೇ, ಈ ಘಟನೆಯ ಹಿನ್ನೆಲೆಯಲ್ಲಿ ಕಾರು ಕೊಟ್ಟವರು ರಫೀಕ್ ಮೊದಲನೇದಾಗಿ ಕಾರಿನ ನಂಬರ್ ಪ್ಲೇಟ್ನಿಂದಲೇ ಇಲ್ಲಿ ಎಲ್ಲರ ಕಾಂಟ್ಯಾಕ್ಟ್. ಹೌದಲ್ವಾ? ಹೌದು. ಫಸ್ಟ್ ನಿಮಗೆ ಎಲ್ಲ ಗೊತ್ತದ್ದು? ನನಗೆ ನಿಮ್ಮ ನಂಬರ್ ಪ್ಲೇಟಿಂದಾಗಿ ತಾಲೂಕಿನವರಿಗೆ ಎಲ್ಲ ಗೊತ್ತಾಯಿತು. ಆ 3 ಜನ ಇಶ್ಯೂ, ಹೌದು, 3 ಜನ ಯಾರು ಎಲ್ಲ ಗೊತ್ತಾಗ. ಹೌದು. ನೋಡಿ, ಇದು ವಿಶೇಷವಾಗಿ ಈ ರಫೀಕ್ ಅವರಿಂದಲೇ ಎಲ್ಲರಿಗೂ ಗೊತ್ತಾದ್ದು ಮತ್ತು ಅವರ ಕಾರಿನಿಂದಾಗಿ ಎಲ್ಲರಿಗೂ ಗೊತ್ತಾದ್ದು. ಅವರ ಕಾರು ಹೋಗಿದೆ. ಮತ್ತೊಂದು ಮಾತು ಹೇಳಿದರೆ ಎಲ್ಲರೂ ಕೂಡ ಇದನ್ನು ಖಂಡಿಸಬೇಕು ಅಂತ. ಖಂಡಿತವಾಗಿ ಇಂಥ ಅಮಾನುಷ ಕೃತ್ಯವನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ. ಅದರ ಜೊತೆಗೆ ಮೋಸಗಾರರು ಇರೋ ತನಕ, ಹೋಗುವವರು ಇರೋ ತನಕ ಮೋಸಗಾರರು ಇದ್ದೇ ಇರ್ತಾರೆ. ಅದರಿಂದ ದಯವಿಟ್ಟು ಇಮಿಡಿಯೇಟ್ಲಿ ಕಾಸು ಮಾಡಬೇಕು ಅನ್ನುವಂತಹ ಆಲೋಚನೆ ಬಿಟ್ಟುಬಿಡಿ. ಯಾಕೆಂತಂದರೆ ಇಂತಹ ಮೋಸಗಳು ದಿನನಿತ್ಯ ನಡೀತಾ ಇರ್ತದೆ. ಮೋಸ ಹೋಗದಿರಿ. ಕೆಲವು ಸಲ ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇರ್ಬೋದು, ನಮ್ಮ ಒಂದು ವಸ್ತುವನ್ನು ಕೊಡುವಾಗ 100 ಬಾರಿ ಯೋಚನೆ ಮಾಡಬೇಕು ಅಂತ ಇವರಿಗೂ ಕೂಡ ಅನಿಸಿದೆ. 1000 ಬಾರಿ ಯೋಚನೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಅದು ಏನಕ್ಕೆ ಬಳಕೆ ಆಗುತ್ತೆ ಅನ್ನುವಂಥ ನಾವು ತಿಳ್ಕೋಬೇಕು ಅನ್ನುವಂಥದ್ದು ಇವರ ಮಾತು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮದ್ದಡ್ಕ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583 714,
890-417-3914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.